ಉಳ್ಳಾಲ ಕ್ಷೇತ್ರಡು ಈ ವಿತರಣೆಯ ಕಾರ್ಯಕ್ರಮ ಹೊಂದಿತ್ತು ನಮ್ಮ ಕರಿಣ ಇರುವ ವರ್ಷದಂಚ ಸರ್ಕಾರದ ಎದುರು ಹೋರಾಟ ಮಲ್ತದ ಎಂಕ್ಲೆಗೆ ಬದುಕು ನಂಚಿನ ಸಾಧಿ ಕೊರಡು ಬಣದು ಮಾತ್ರ ನಮ್ಮ ಪ್ರಯತ್ನ ಬತ್ತ ಒಂಜಿ ಕಾಲಡು ಟೈಲರ್ ನಕಲ ಬದುಕು ಚಿಂದಿ ಆದಿತ್ತಂಡಲ ಅಕಲು ಬೆತ ಬೆತ ಇಲ್ಲದಕ್ಕಲ್ಲಕ್ಕಿತ್ತ ಆಣ ಇನಿ ಈ KSTA ಪನ್ಪುನ ಸಂಘಟನೆ ಮಲ್ತಿ ಬಕ್ಕ ಎಂಕಲ್ ಒಂಜೆ ಅಪ್ಪೆ ಜೋಕುಲ್ಲಕ್ಕ ಇನಿ ಬದುಕುನ ಒಂಜಿ ಸ್ಥಿತಿಟ್ಟು ಬೈದ ಕಾರಣದಾದ ಬಂಡ ಏಳಂಬೂಜಿ ಸಾರತ್ತೊರ್ಮನೊತ್ತು ಸ್ವಲ್ಪ ತೊರ್ಮೇಕ ವೀರರಾಣಿ ಹಾಳಿನಂಚಿನ ಈ ಸ್ವಾತಂತ್ರ್ಯದ ನಾಡು ನಮಕ್ ಬದುಕಡು ದಾಲ ಇಜ್ಜಿ ಪನ್ಪುಣ ದಯಪಂಡ ಮಾನವ ಜನ್ಮಗೂ ಟೈಲರ್ ನಕ್ಲೆ ಅಗತ್ಯ ಯಾಪಲ ಎಂಕಲ ಹಿಂದಿ ಹಿರಿಯಾರು ಬಂತರ ಪಾತ್ರ ನಾನು ಇನ್ನು ನೆನಪು ಮನ್ಪಡಾಪುಂಡು ಆದರೆ ಒಂಜಿ ಪಾತ್ರ ಬಂತೇರು ಸೃಷ್ಟಿ ಮಲ್ತಿನಂಚಿನ ಈ ಜನಕ್ಕೂ ಬ್ರಹ್ಮದೇವರು ಎಂಚ ಉಲ್ಲೆರ ಅಂಚನೆ ಆ ಸೃಷ್ಟಿ ಆತನ ಜನಕ್ಲೆಗೆ ಇನಿ ಮಾನ ಮುಚ್ಚುನ ಟೈಲರ್ ನಕ್ಲು ಒಂಜಿ ತರತ ಬ್ರಹ್ಮದೇವೇರಂದು ಒಂದು ಸತ್ಯ ಪಾತ್ರ ದಯವಂಡ ಇನ್ನು ಟೈಲರ್ ನಕ್ಲು ಇಜ್ಜಿನ ನಾಡ ಬದುಕು ಇಜ್ಜಿ ಇನ್ನು ನಮ್ಮ ಡಾಕ್ಟರ್ ನಕ್ಲು ಉಪ್ಪೇರು ಮತ್ತು ಹಿರಿಯಕ್ಕಲು ಮಾತ ಉಪ್ಪೇರು ಇನ್ನು ಡಾಕ್ಟರ್ ನಕ್ಲು ಸತಸ್ಕೋಪ ಪಾಡ್ದು ಇನ್ನು ಅಕ್ಕಲು ಎಲ್ಲ ಕತ್ತೆರಡ ಜೀವನು ಕತ್ತೆರನಾಡ ನಮ್ಮ ಮಲ್ಲ ಕತ್ತೇರಿ ಪತ್ತೊಂದು ಕುಂಟುನು ಕತ್ತೇರುವ ಅಕ್ಕಲು ಮಲ್ಲ ಸೂಜಿ ಪತ್ತದ ಇಂಜೆಕ್ಷನ್ ಕೊರನಾಡ ನಮ್ಮ ಎಲ್ಲ ಸೂಕ್ಷ್ಮವಾಯಿನ ಸೂಜಿಡು ಆಯ್ತ ದಾರನು ಪೋಣಿಸುವ ಅಂಚನೆ ನಮ್ಮ ಅಕ್ಕಲು ಇಡೀ ಸತಸ್ಕೋಪಡು ದೇಹವನ್ನು ಚೆಕಪ್ ಅಂತಂದಾಡ ನಮ್ಮ ಮನುಷ್ಯಕ್ಕೆ ಬೋಡಿನ ಆಳತೆಗೆ ತಕ್ಕ ಟೇಪುನ ಪತ್ತದ ಮೆಜರ್ಮೆಂಟ್ ದೆಪ್ಪುವ ಟಡ್ಡೆಕ್ಲ ಡಿಫರೆನ್ಸ್ ಇಜ್ಜಿ ಆರು MBBS ಕಲ್ಪೋಡು ನಮ್ಮ MBBS ಕಲ್ಪಂದ ನಮ್ಮ ರತ್ತಿ ಟೈಲರ್ ಆಂಡಲ ಅವು ಡಾಕ್ಟರೇಟ್ ಎಂದು ಪನೋಲಿ ನಂಗೆ ಡಾಕ್ಟರೇಟ್ ಸರ್ಕಾರ ಕೊಡ್ತೀನಲ್ಲ ನಮ್ಮ ಡಾಕ್ಟರೇಟ್ ಎಂದು ಪನೋಲಿ ಕರಿನ 2002ಗೂ ಶ್ರುತಿಗೆ ಟೈಲರ್ನ ಮಗಲ್ ಶ್ರುತಿಗೆ ಎಸಿಡಿಪುರ್ನ ಪೊರ್ತೋಡು ಈ ಒಂಜಿ ಟೈಲರ್ ಸಂಘ ಗುಳೆದಿನ ಆತ್ರಿ ಆ ಪೊರ್ತೋಡು ಬ್ಯಾಂಗ್ಳೂರು ನಮ್ಮ ನಾಯಕರ್ನಕ್ಲಿತ್ತೇರು ಮುಡಿಪುದ ದಾರ್ಲ ಕಟ್ಟಡು ಒಂಜಿ ಮೀಟಿಂಗ್ ಆನಾಗ ದುಂಬಳಾನಿ ಶನಿವಾರ ರಾತ್ರಿ 10:30 ಗಂಟೆಗೆ ನೀವೇ MP ಆದಿತ್ತನ ತೇಜಸ್ವಿನಿ ಅಪ್ಪಾಗ ಉದಯ ನ್ಯೂಸ್ ಚಾನಲ್ ಇತ್ತೇರು ಆರು ಆ ಉದಯ ನ್ಯೂಸ್ ಚಾನಲ್ ಒಂಜಿ ಟೈಲರ್ನ ಮಗಳಿಗೆ ಇಂಚೆಂಚ ಆತಂಡು ಎಸಡಿ ಬೋರ್ದು ಪಣ್ಣಾಗ ಎಂಕಲ್ ಮಾತ ನ್ಯೂಸ್ ತೂಯಿನಕಲು ಮಡದಾನಿ ಎಂಕಲ್ನ ಮಲಮಲ್ಲ ನಾಯಕರ್ನಕಲೆ ಪಂಡ ಇಂಚೆಂಚ ಸಂಗತಿ ಎಂದು ಅವೇನು ಮುಡಿಪು ಬಕ್ಕ ಕೋಣಾಜ ಸಮಿತಿದ ಒಂಜಿ ದಾರ್ಲ ಕಟ್ಟಡ ಮೀಟಿಂಗ್ ಆನಾಗ ಎಂಕಲ್ ಆ ವಿಷಯನ ಪ್ರಸ್ತಾಪ ಮಲ್ಪನಾಗ ಅಲ್ಪ ಒಂಚೂರು ಗೋಂದಲ ಆಂಡಲ ಎಂಕಲ್ ಗೋಂದಲನು ಬುಡಂದ ಒಂಜಿ ವ್ಯವಸ್ಥೆ ಆವಡು ಪಂಪನ ದೃಷ್ಟಿಕೋನೋಡು ಎಂಕಲ್ ಪೂರ ಸೇರ್ದು 8,900 ರೂಪಾಯಿ ಜನಗಳು ಲಕ್ಕನ್ನು ಪೋತೇರು ಆಂಡ ಆ ವಿಷಯನು ಪನ್ನಾಗ ಜನಗಳು ಪೂರ ಸೇರ್ದು 8,900 ರೂಪಾಯಿ ಕಲೆಕ್ಷನ್ ಪ್ರಪ್ರಥಮವಾತಂಡು ಆ ಪೊರ್ತೋಡು ಶ್ರುತಿ ಪಂಪನರಿಗೆ ಸ್ವಲ್ಪ 1,000 ರೂಪಾಯಿದ ಸಹಾಯಧನ ಕೊರಿಯ 5 ಪಕ್ಕ ನೆರೆ ಹಾವಳಿ ಆಂಡ್ ಗುಜರಾತ್ ಪರಿಹಾರ ಬಂದ ಕೃಷ್ಣ ಸರ್ಕಾರ ಕೊರಿಯ ಕರಿನ 5 ದೊಂಬು ನಮ್ಮ ಮಲೆನಾಡು ಭೂಕಂಪ ಒಂದು ಆಂಡು ಈಗಿನ ಬೊಳ್ಳ ಬತ್ತದ ಭೂಮಿ ಮಡಿಕೇರಡು ಮಾತಕೊಂಡು ಅಲ್ಪಲ ನಮ್ಮ ಮುರಣಿ 8,20,000 ಜಿಲ್ಲರೆ ಕಾಸನ್ ನಮ್ಮ ಕೊರಿಯ ನಮ್ಮ ಈ ಸಂಘಟನೆ ಸಾಮಾಜಿಕವಾದ ನೈತಿಕವಾದ ಬೇಲೆ ಮನ್ಪಣಿ ಬರೀ ಕುಂಟುನು ಜೊತೆ ಪೊಲ್ಲೋದು ನಮ್ಮ ಜನಕ್ಲೇನು ಎತ್ತು ಗುರುತಿಸುವನ ಅವೇ ಲೆಕ್ಕನೆ ಕುಂಟುಂಡು ಜೊತೆ ಗುರುತಿಸಿನಾತೆ ನಮ್ಮ ಸಮಾಜ ಮುಖ್ಯ ಆದಿಲ್ಲ ನಮ್ಮ ಏಪಲ ಟೈಲರ್ ನಕಲು ಬಲತ ಕೈಟು ಕೊಂಡ ಎಡತ ಕೈಟಿಗೆ ತೊಜ್ಬೋಜೇರು ದಯಬಂಡ ನಾವು ಬಲತ ಕೈಟು ಕೊಂಡ ನಾವು ಬಲತ ಕೈಟೆ ಉಪ್ಪೋಡು ಕೊಂಡು ನಾವು ಮೂಲ ಉದ್ದೇಶ ಹತ್ರ ಇನಿ ನಮ್ಮ ಆ ವ್ಯವಸ್ಥೆಯನ್ನು ಮಂತಿ ಈಗ ಇನಿ ಸ್ಮಾರ್ಟ್ ಕಾರ್ಡ್ ಸರ್ಕಾರ ಕೊರಂಚಿನ ಈ ಸ್ಮಾರ್ಟ್ ಕಾರ್ಡ್ ನಂಗೆ ಮಸ್ತ್ ಪ್ರಯೋಜನ ಉಂಡು ನಮ್ಮ ಕೇಂದ್ರವೇ ಸರ್ಕಾರಡ ನಂಕ್ಲೆಗ್ ಟೈಲರ್ ಪನ್ಪುನೇನು ಅಸಂಘಟಿತ ಬೋರ್ಡ್ ಉಂಡು ಸೇರ್ತಾನೆ ಯಾರಂದ್ರೆ ಎಂಕ್ಲೆಗ್ ಗುರುತಿನ ಚೀಟಿ ಕೊರ್ಲೇನು ಇನ್ನು ಪ್ರತಿಯೊಬ್ಬರಿಗೆಲ್ಲ ಗುರುತಿನ ಚೀಟಿ ಉಂಡು ಸಂಘಟಿತವಾಯಿನ ನಮ್ಮ ಸಂಘಟನೆ ತಕ್ಲೆಗ್ ಗುರುತಿನ ಚೀಟಿ ಉಂಡು ಅಂಡ್ ಟೈಲರ್ ನಕ್ಲೆ ಗುರುತಿನ ಚೀಟಿ ಇಜ್ಜಿ ನಮ್ಮ ನಾಯಕರ ನಕ್ಲೆ ಈ ಒಂಜಿ ಪ್ರಯತ್ನ ಬೆಂಗಳೂರು ಮತ್ತು ಪಾತೇರ್ದು ಇನ್ನು ಒಂಜಿ ಕಾರ್ಡ್ ಆತಂದಾಂಡ ನಂಗೆ ಅವು ಎಡ್ಡ ಬೇಲೆ ಪಂಡದು ನಂಗೆ ಪನೊಲಿ ಐತ ಬಗ್ಗೆ ನಮ್ಮ ಅಧಿಕಾರಿ ಉಲ್ಲೇರು ಆರು ಪನ್ವೇರು ವಿಷಯ ಅಂಚನೆ ಈ ಒಂಜಿ ಸಂಘಟನೆ ನನ್ನ ಬೆತ್ತ ಇಲ್ಲು ಮಗರ್ನಕ್ಲೆಗಾದಪ್ಪು ರೋಗಿ ನಕ್ಲೆಗಾದಪ್ಪು ಆಸ್ಪತ್ರೆಡಾದಪ್ಪು ಮುರಣಿ ಬಂಟಿ ಕೊಟ್ಟಿದ ಕಿಶೋರನ್ನೇ ಪಂಪುನರಿಗೆ ದಾಲ ವ್ಯವಸ್ಥೆ ಇದ್ದಂದ ಅವರಿಗೆ ಆಸ್ಪತ್ರೆ ಹೋದು 5 ಕಾರ್ ಇಲ್ಲಡ ಬರ್ತೀರಿ ಅಪ್ಪಗಲ್ಲ ನಮ್ಮ ಕ್ಷೇತ್ರ ಸಮಿತಿ ಒಂಜಿ 10,000 ರೂಪಾಯಿ ಕಾಸನ್ನು ಕಲೆಕ್ಷನ್ ಮಂತು ಕೊಡ್ತೀರಿ ದಯವಿಡ ಕೆಲವು ಕೊಟ್ಟು ಟೈಲರ್ ಅಂಗಡಿ ಪೋನಾಗ ಬೇಜಾರಾಪುಂಡು
ಯಾನು ಎಂದು ನೇರವಾದ ಬಾತಿರ್ನಿ ದಯಪಂಡ ನಮ್ಮ ಪಣ್ಣಿಯರ ಪನ್ಪ ಒಂಜೇ ಅಪ್ಪೆ ಜೋಕುಲು ಒಂಜೇ ಸೂಜಿಗೆ ನೂಲು ಪಾಟ್ ನಕಲು ಎತ್ತು ಕಲರ್ದ ಕುಂಟು ಬತ್ತನಲ್ಲ ಪೊಲ್ಲು ನಕಲು ಅಂದು ಆಂಡ ಕೆಲವು ಕೋಟು ಪೋನಕ್ಕೆ ಇಂಕ್ಲೆ ಪಶ್ಚಾತ್ತಾಪ ಆಪುಂಡು ಒಂಜಿ ಆಡ ಮೋನದತ್ತು ತೂತು ಪಾತ್ಯನ ಪರಿಸ್ಥಿತಿ ಇಜ್ಜಿ ಒಂಜಿ ದಾಲ ಕೇನುಂದಾಂಡ ದಾದನಾಕಲು ಒಂಜಿ ಬೇತಕ್ಲೆ ಕೊರ್ಲಕ ಮನ್ಪೇರು ಆಂಡ ಅವೇನು ಮಾತ ನಮ್ಮ ಸಂಘಟನೆ ಉಪ್ಪುನಾಗ ಸಂಘಟನೆ ಉಪ್ಪುನನ್ನು ಮೈನ್ ಮಾತ ಬುಡೋಡು ನಮ್ಮ ಬುಡ್ದು ಇನ್ನು ನಮ್ಮ ಹೋರಾಟ ಮಲ್ಪನ ಉದ್ದೇಶದ ಬಂಡ ನಮ್ಮ ಬದುಕು ದುಂಬ ದಾಖಲೆ ಇತ್ತ 20 ವರ್ಷ ದುಂಬು ಹೋರಾಟ ಮಂತ್ರಿನಾಗ್ಲೇ ದಾಲ ದಿಕ್ಕುಜಿ ನನ್ನದು ಯುವ ಪೀಳಿಗೆ ದಿಕ್ಕುನಿ ಇನ್ನು ನಂಗೆ ಗೊತ್ತಪ್ಪೋಡು ಸಾಧಾರಣ ಈ ಸಂಘಟನೆ ಮಂತ್ರಿ ಇತ್ತ ಸುಮಾರು ಜನ ಮೂಲ ಹಿರಿಯಾಕ್ನಲ್ಲಿ ಅಕ್ಲಿಗೆ ಏರಾಗಲ ಈ ಸ್ಕೀಮ್ ಬರ್ಬೋದು 2009 ನಮ್ಮ ಯಡಿಯೂರಪ್ಪರು ಲೈಟ್ ಪಿಂಚಣಿ ಯೋಜನೆ ಜಾರಿ ಮಾಡ್ತಾರೆ ಇನ್ನು 10 ವರ್ಷ ಕರಿಬೇಕ ಈ ಸ್ಮಾರ್ಟ್ ಕಾರ್ಡ್ ಬರ್ತೀನಿ ಲೈಟ್ ಪಿಂಚಣಿ ಯೋಜನೆ ಆದ ಪುನಗ ನಮ್ಮ ಆಯ್ತಾ ಪ್ರಯೋಜನ ಮಸ್ತ್ ಜನ ದತ್ತೊಂದಿಜ ಅವೇನು ಸರ್ಕಾರ ನಿಷೇಧ ದೆತ್ತದ ಬಾಡ್ ಆಂಡ ಈ ಸ್ಮಾರ್ಟ್ ಕಾರ್ಡ್ ಅಂಚಾರೆ ಬಲ್ಲಿ ನಮ್ಮ ಮಾತಲ್ಲ ಈ ಕಾರ್ಡನ್ನು ಮಂತದ ನಿಂತ ಪ್ರಯೋಜನ ಪಡೆಯೋಡು ಅವೇ ಲೆಕ್ಕನೆ ನಮ್ಮ ಟೈಲರ್ ಬದುಕುನಂಚಿನ ವ್ಯವಸ್ಥೆಯನ್ನು ಮನ್ಪೋಡ್ದಾಡ ನಮ್ಮ ಮಾತ ಒಗ್ಗಟ್ಟಾವಡು ಇನ್ನು ನಮ್ಮ ಮುಕ್ಲೇನು ಮಾತ ನಮ್ಮ ಗೌರವೇಶ್ವರ ಲೇದಿಂದ ಬಂಡ ಇನ್ನು ನಮ್ಮ 15/8/2010 ಇಂದುವೇ ನಮ್ಮ ವ್ಯಾನಪ್ಪಾಯಿ ದಾಖಲ್ನ ಅಬ್ದುಲ್ ಕೊನಿ ಅಧ್ಯಕ್ಷ ಸ್ಥಾನಡು ಕ್ಲಿಕ್ ಮ್ಯಾರೇಜ್ ಹಾಲ್ಡ್ ನಮ್ಮ ಆರೋಗ್ಯ ಕೇಂದ್ರನು ಮಲ್ತ ನಮ್ಮ ಆ ಪೊರ್ತುಡು ನಂಗೆ ಡಾಕ್ಟರ್ R.N. ಸುಜೀರ್ ವೇನಪ್ಪಾಯ್ದ ಎಂಕ್ಲೆ ಭಾರಿ ಸಪೋರ್ಟ್ ಕೊರಿಯರಿ ಐಕೆ ಕಾರಣ ಉಂಡು ಆತಿಕ ಪನ್ಪುಣ ಒಂಜಿ ಮುಸ್ಲಿಮು ನಮ್ಮ ಜೋಸಿನ ಅಂಗಟ್ಟು ಬತ್ತದ ಅವೊಂಜಿ ಕಾರ್ಡ್ ನಿಕ್ಲು ಮಲ್ಪವಲೆ ನಿಕ್ಲು ಹೆಲ್ತ್ ಆರೋಗ್ಯ ಉಂಡು ಐನು ಬೋರ್ಡ್ ಹಾಪುಣೊಂದು ಖಂಡಿತವಾದ್ಲ ಇನ್ನು ಟೈಲರ್ ನಕ್ಲ ಕೆನ್ನ ಬಾರಿ ಬೇಜಾರಾಪುಡು ದಯಪಂಡ ಒಂಜಿ ಮೇಟೆ ಗಂಟೆ ಬೇನೆ ಒಂಜಿ ಮೇಟೆ ಕಿಡ್ನಿ ವೈಫಲ್ಯ ಮೂಜಿನ ಹಾರ್ಟ್ ನಾಲಿನ ದೃಷ್ಟಿ ದೋಷ ಇನ್ನು ಮಾತ್ರ ಸಮಸ್ಯೆ ಪುನಗ ಎಂಕಲ್ R.N. ಸುಜೀಡ ಪಾತ್ರದಾಗ ನಿಮಗೆ ಖಂಡಿತ ಮಾಡುವ ನೀವು ಸ್ಟೇಟ್ ಲೆವೆಲಲ್ಲಿ ಟೈಲರ್ ಆದವರು ಇರುವುದು ಅದರಿಂದ ನಿಮಗೆ ಖಂಡಿತ ಮಾಡುವ ಪಣ್ಣದ ಆಡಿ ಉದ್ಘಾಟನೆ ನಂಚಿನ ಈ ಒಂಜಿ ಆರೋಗ್ಯ ಕೇಂದ್ರ ಮಾತ ಎಂಕಲ 4 ಕೋಟಿ ಮಂತಿತ್ತ ಕ್ರಮೇಣ ಕೆಲವರಿಗೆ ಒಂಜಿ ಉಂಡು ದಾದಬಂಡ ಧರ್ಮೋದಿಕ್ಕನ ಬೋರ್ಚಿ ಕಾಸು ಕೊಡ್ದು ಏತ್ಲದಿತ್ತು ನೀರಂದು ಅಂಚನೆ ಆಂಡದು 4 ಕೋಟಿ ಮಲ್ತಿತ್ತ ಐಟ್ ಬ್ರಹ್ಮಶ್ರೀ ನಾರಾಯಣ ಗುರುಟ್ಲ ಜಂಟಿ ಅದು ಮಲ್ತಿತ್ತ ಆಂಡ ಇತ್ತ ಟೈಲರ್ ಸಂಘ ನಡಪಾಯ್ದಿನಲ್ಲ ನಾರಾಯಣ ಗುರು ಸಂಘದ ಆ ಒಂಜಿ ಆರೋಗ್ಯ ಕೇಂದ್ರ ನಡಪಾವಂದುಲ್ಲೇರು ಎಂಕಲ್ K.S.T. ಪರವಾದ ಅಕ್ಲೇನು ಅಭಿನಂದಿಸೊಂದಲ್ಲ ಅವೇ ಲೆಕ್ಕನೆ ಎಂಕ್ಲೆಗ್ ಆ ಒಂಜಿ ಆರೋಗ್ಯ ಕೇಂದ್ರ ಮಲ್ತಿನೇರ್ ದಾತ್ರ ಇನ್ನು ಡಾಕ್ಟರ್ ನಕ್ಲ ಸಂಖ್ಯೆಗೆ ಸಂಪರ್ಕ ಅಂತ ಪನೋಲಿ ದಯಪಂಡ ಯಾನ್ ಎಕ್ಕಡ ಪಲ್ಲ ಕಡೆ ಇನ್ನು ಎಂಕಲ್ ಕರಿಣ ರಡ್ಡು ಸಭೆ ದೊಂಬು 45 ವರ್ಷ ಸರ್ವಿಸ್ ಬಂತಿನ ನಮ್ಮ ಈಚೆಸ್ ಬಟ್ಟ ಬಣ್ಣದ ತೊಗೊಟ್ಟು ನಿಕ್ಲೆ ಮಾತ್ರ ಗೊತ್ತಪ್ಪು ಅರಣ್ಯ ಎಂಕ್ಲೆ ಗೌರವಿಸಿದ ಅವೆಲ್ಲಕನೆ ಎಂಕ್ಲೆ ವರ್ಷಲ ಡಾಕ್ಟರ್ ನಕ್ಲೆ ಗೌರವಿಸೋದಿಲ್ಲ ಈ ಸಂಪರ್ಕ ನಮ್ಮಡ ಇತ್ತಿನದ ಹತ್ರ ಇನಿ ನಮ್ಮ ತಾರನಾಥ್ ಬೀರಡ್ 31 ವರ್ಷದಿಂದ ಕೆಲಸ ಮಲ್ತಂದುಲ್ಲೇರೆ ಆರು ಬಡವರಿಗೆ ಬಾರಿ ಕಣ್ಮನಿ ಆದುಲ್ಲೇರೆ 1982 ಯಾನ್ ಕಾರ್ಡ್ ನಮಲ ಆದ ಪುನಗ ಮಲ್ಲ ಒಂಜಿ ನಮಲ ಆತಂಡು ಐಟ್ ಸಪ್ಟಿಗ ಆಪುನ ಕೊಡ್ತುಡು ಅರ್ನಾಡೆ ಪೋಯಿನಪ್ಪಾಗ ಆಪರೇಷನ್ ಮಂತದ್ದು ಐನ್ ದೆತ್ತದು ಐಕ್ ಇಂಜೆಕ್ಷನ್ ಮಾತ ಕೊಡ್ದು ಆ ಕೊಡ್ತುಡು ₹30 ದೇದರೆ ಅವು ಇತ್ತಲೇ ಅನ್ನ ನೆನಪು ಇವತ್ತು ಉಳ್ಳೆ ಅಂಚನೆ ರೋಹಿತ್ ಪನ್ಪುನಾರು ಸಾಮಾಜಿಕ ಸೇವೆ ಇತ್ತನಾರು ಒಂಜಿ ಕೊಡ್ತುಡು ಸಿಂಗಾರ್ ಕಂಪನಿ ಒಂಜಿ ನನ್ನ ಕಾಯಕೋಗು ಸೋಷಲ್ ವರ್ಕ್ ದೊಟ್ಟಿಗೆ ಕಾಯಕೋಗು ದಾಲ ಆವಡು ಪನ್ಪ ಉದ್ದೇಶದ ಹತ್ರ ಆರ್ಲ ಒಂಜಿ ಸಮಾಜಡು ದೊಂಬ ಬೈದಿನಾರು ಅಂಚನೆ ಆಜಪೇರ್ಲ ನಮ್ಮ ಕಿತ್ತಳೆ ಹಣ್ಣು ವಾರಂಜಿ ಮಾರ್ದು ತನ್ನ ಯಾನ ಕಲ್ತಿಜಿನ ಮಲ್ಲೆಜ್ಜಿ ಎನ್ನ ಸಮಾಜಡು ವಿದ್ಯಾವಂತರಾವಡು ಒಂದು ದಯಪಂಡ ನಾರಾಯಣ ಗುರು ಪಂತರ ಪಾತ್ರ ಒಂಜೆ ವಿದ್ಯಾವಂತರಾಲಯ ದಿಕ್ಲ ಬಡ್ಡದ ಪಂತೇರು ವಿದ್ಯೆಗೆ ಯಾಪಲ ಸಾಟಿ ಇದ್ದೀನಿ ಅವೇ ಲೆಕ್ಕನೆ ವಿದ್ಯೆಯನ್ನು ಕೊಡ್ದು ಇನ್ನು ಯಾರು ಬಾರಿ ಮಲ್ಲ ಮಿತ್ ಜನ ಆದುಲ್ಲೇರು ಅಂಚನೆ ಪರಮೇಶ್ವರಕ್ಕ ಅರಣ್ಯ ಯಾನ್ ತೊಗೊಟ್ಟು ಬತ್ತಿಯಾಕಣಿದೀನಿ ಆಂಡ ಅರಡ ಒಂಜಿ ಖುಷಿ ಎಂಜಿನ ಬಂಟ ಓಳು ಸಾಧ್ಯಡು ತೆಗೊಂಡಲ್ಲ ಒಂಜಿ ತೆಲಿಕೆ ಆ ತೆಲಿಕೆದ ಪೊರ್ಲುಡು ಇತ್ತು ವರ್ಷ ಬದುಕದೇರು ಬಂದ್ಬಿಡಿಗೆ ಆ ಪರಮಾತ್ಮ ಆಯುಷು ನಿಜವಾದ ಮನುಷ್ಯ ಯಾಪಲ್ಲ ಚೆಲ್ತಂದು ಪೋಡು ತೆಲ್ತಿಂಡನೇ ಆರೋಗ್ಯ ನಮ್ಮ BM ಹೆಗ್ಡೆ ಬಲ್ಲಕ
ನಾಳಿದು ಚಿಂತೆ ಮಾಡಬೇಡಿ, ಎಂದಿನದ್ದು ಚಿಂತೆ ಮಾಡಿ, ಇವತ್ತಿದು ಚಿಂತೆ ಮಾಡಿ. ನೀವು ನಗುತ್ತಾ ಇರೀರಿ, ಕುಟುಂಬದ ಜೊತೆ ನಗುತ್ತಾ ಇರಿ, ಮಾತಾಡ್ತಾ ಇರಿ ಎಂದು BM ಹೆಗ್ಡೆ ಎಂಚ ಬಂತೀರ ಅವೇಲಕನೇ ನಮ್ಮ ಜೀವನಡು ಇನ್ನು ಬೇಲೆ ಬತ್ತದ ಹೊರ ಬೇಲೆ ಕೊರ್ರ ಅಪ್ಪಜಿ ಒಂಜಿ ಕಾಲಡು ಬಣ್ಣಂತ ಈಗಲೂ ಬೇಲೆ ಕೊರ್ರ ಅಪ್ಪಜಿ ಬೇಲೆ ಟೆನ್ಷನ್ ಅಂದ ಆಣೆ ಇನ್ನು ಬೇಲೆ ಇಜ್ಜನ ಟೆನ್ಷನ್ ಮಂತೊಂದಿಲ್ಲೇರಿ ದಾಪಂಡ ಇನ್ನು ಆರ್ಥಿಕ ದೌರ್ಬಲ್ಯ ಆದಪ್ಪು ಅಥವಾ ಸಾಮಾಜಿಕ ಹಿನ್ನಡೆ ಆದಪ್ಪು ಅಥವಾ ರೆಡಿಮೇಡ್ ಹಾವಳಿ ಆದಪ್ಪು ಅಥವಾ ಎಂಚಿನಾಡ ಸಮಸ್ಯೆ ಆದಪ್ಪು ಆಂಡ ಇನಿ ಈ ಪೊರ್ತುಡು ಟೈಲರ್ ನಕಲ್ ದಾಯ ಬರ್ಪುಣಿ ಎಂಕ್ಲೆ ಬೇಲೆಜ್ಜಿ ಎಂಕ್ಲೆ ಓಡೆ ಪೋಪುಣಿ ಏರ್ಲ ಚಿಂತೆ ಮನ್ಪೋಜಿ ಮನ್ನಡ ಪುಟ್ಟಿನಾಯಕ ಮನ್ನಡ ಆಧಾರ ಪನ್ಪುಣ ನಮ್ಮ ಶಕ್ತಿಯ ಪೊಂಡ ಹತ್ನೇಟ ನಮ್ಮ ಬೆನ್ಪುನಂಚಿನ ಛಲ ಉಂಡ ನಮ್ಮ ಬದುಕುನಂಚ ಸಾಹಸ ಉಂಡ ಖಂಡಿತವಾದ್ಲ ನಂಗೆ ಈ ಬದುಕಿರ ಈ ಸಮಾಜದ ಸಾಧ್ಯತೆ ಉಂಡು ಅಂಚಾಯಿನ ಹತ್ರ ಇನಿ ಈ ಸ್ಮಾರ್ಟ್ ಕಾರ್ಡ್ ಪನ್ಪುನ ಒಂಜಿ ಬೈದನ್ನಾಂಡ ಅವು ನಂಗೆ ಉಪಯೋಗಗುಂಡು ಪಂಡದು ಏರ್ಲ ಚಿಂತೆ ಮಲ್ಪಂದೆ ಏರ್ ಆತಿಜರ ಅಕ್ಲು ಮಲ್ಪುಲೆ ಏರ್ ಆತ್ಯರ ಇನ್ನು ದತ್ತೊಲ್ಲೆ ಕೆಲವು ಬೈದನಾಕ್ಲು ಬಂದ್ವೇರಿ ದುಮ್ಮದಾಕ್ಲೆ ಕಾಡು ಕೊಡ್ತಾರೆ ಎಂಕ್ಲೆ ಕಾಡು ಕೊಡ್ತಿದ್ದೀರ ಒಂಜಿ ವರ್ಷೋಡು ತುಂಬ ಕಡಪುರದ ನಂಚಿನ ಎಂಕಲ ಈ ಫಾರಮು ಎಂಕ್ಲೆ ಮುರಾಡಿ ಬತ್ತೀನಿ ಅವು ಬೈದನೆ ಇತ್ತ ನಿಖಿಲು ಕೊರ್ನಕ್ಲನ ಬೇಗ ಬರ್ಪುಣು ಮುರಾಣಿ ಮೇಡಮ್ ಪಂಡೇರಿ ಹಂತವಾದ ಎಂಕ್ಲು ತರ್ಪದ ಕೊರ್ಪಾನ ಖಂಡಿತವಾದ್ಲ ಐನ ನಿಕ್ಲೆ ಕೊರ್ಪ ಟೈಲರ್ ಸಂಘ ಏಪಲ ಶಕ್ತಿಯುತ ವಲಯದ ಪದಾಧಿಕಾರಿಗಳು ನಮ್ಮ ವಲಯದ ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳ್ಬೇಕಾಗಿದೆ. ಉಳ್ಳದ ವಲಯ ಇದರ ಅಧ್ಯಕ್ಷರು ಪಾರ್ವತಿ ಲೋಕೇಶ್ ಇವರು ಅದರಂತೆ ಎಲ್ಲ ವಲಯದ ಅಧ್ಯಕ್ಷರು ಕಾರ್ಯದರ್ಶಿ ವೇದಿಕೆ ತಗೊಳ್ಬೇಕು. ಸತೀಶ್ ಟೈಲರ್ ಅದೇ ರೀತಿ ಗುಣಾಜಿ ವಲಯ ಮುಡಿಪು ವಲಯ ಪಂಚ ಕಿಣಿವಳ ಪದಾಧಿಕಾರಿ ಸದಾಶಿವ ಸುಬೇದರ್ ಅಸಂಘಟಿತ ಕಾರ್ಮಿಕರಿಗೆ ಅಂತ ನೀಡ್ತಾ ಇದ್ದಾರೆ. ಅಸಂಘಟಿತ ಕಾರ್ಮಿಕರು ವಿವಿಧ ವಲಯದಲ್ಲಿದ್ದಾರೆ. ಅದರಲ್ಲಿ ಮೊದಲ ಹಂತದಲ್ಲಿ ನಮ್ಮ ಸರ್ಕಾರದ ಮಂಡಳಿ ಗುರುತಿಸಿದ್ದು ಟೈಲರ್ಗಳನ್ನು 5 ವರ್ಗಗಳನ್ನ ಗುರುತಿಸಿದ್ರು. ಅದರಲ್ಲಿ ಟೈಲರು, ಮೆಕ್ಯಾನಿಕ್ಕು, ಹಮಾಲಿಗಳು, ಚಿಂದಿ ಆಯುವವರು, ಮನೆ ಕೆಲಸದವರು ಅಂತ ಗುರುತಿಸಿದ್ರು. ಈ 5 ವರ್ಗ ಮೊದಲ ಹಂತದಲ್ಲಿ ಗುರುತಿಸಿದ್ರು ಸಹ ಟೈಲರ್ಸು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಡ್ಗೆ ನೋಂದಣಿ ಮಾಡಲಿಕ್ಕೆ ಅಂತ ಬಂದರು. ನಿಮ್ಮ ಎಲ್ಲರ ಪರಿಚಯದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪ್ರಜ್ವಲ್ ಕುಮಾರ್ ಅವರು ಹಾಗೂ ಅವರ ತಂಡದವರು ಬಂದು ನಮ್ಮ ಕಚೇರಿಯಿಂದ ಫಾರಮ್ಗಳನ್ನು ತಗೊಂಡೋಗಿ ಅದರ ಜೊತೆಗೆ ಮೇಡಮ್ ನಮಗೆ ಫಾರ್ಮ್ ಸಾಲುವುದಿಲ್ಲ, ನಮ್ಮಲ್ಲಿ ತುಂಬ ಸದಸ್ಯರಿದ್ದಾರೆ, ಎಲ್ಲರಿಗೂ ಮಾಡ್ತೀವಿ, ಎಲ್ಲ ಭಾಳ ಕೋಆಪ್ರೇಟ್ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿಗೆ ಅವರೇ ಹೋಗಿ ಅಪ್ಲಿಕೇಶನ್ ಫಾರ್ಮ್ ತಂದು ಒಂದು ಜಿಲ್ಲೆಗೆ 5,000 ಕೊಟ್ಟಿದ್ರು ಅಷ್ಟೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಮಗೆ ಸಾಲುದಿಲ್ಲ, ನಮ್ಮ ಹತ್ರ 10,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂಥೇಳಿ ಅವರೇ ಬೆಂಗಳೂರಿಗೆ ಹೋಗಿ ಎಲ್ಲ ಫಾರಮ್ ತಂದು ಹಂಚಿದ್ದಾರೆ. ನಿಮ್ಮಲ್ಲಿ ಅನೇಕ ಜನರು ಕಾರ್ಡ್ ಮಾಡಿದ್ದಾರೆ. ಈಗ ಕಾರ್ಡ್ ಯಾಕೆ ಮಾಡಬೇಕಾಗಿತ್ತು ಅಂತ ಮೊದಲನೇದಾಗಿ ಈ ಸ್ಮಾರ್ಟ್ ಕಾರ್ಡ್ ಮೊದಲು ನಾವು ಏನು ಯೋಚನೆ ಮಾಡ್ತಿದ್ವಿ ಅಂದರೆ ಸರ್ಕಾರದಲ್ಲಿ ಇರುವ ಕಾರ್ಯಕ್ರಮವನ್ನು ಹೇಗೆ ಯಾರಿಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಮೊದಲ ಹಂತದಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನು ಒಂದು ಮಾಡಿದರೆ ಆವಾಗ ಎಷ್ಟು ಜನ ಟೈಲರ್ಸ್ ಇದ್ದಾರೆ, ಎಷ್ಟು ಜನ ಮನೆ ಕೆಲಸದವರಿದ್ದಾರೆ, ಎಷ್ಟು ಜನ ಹಮ್ಮಾಲಿಗಳಿದ್ದಾರೆ ಅನ್ನೋದು ಮೊದಲಿಗೆ ಗೊತ್ತಾಗ್ತದೆ. ಯಾವುದೇ ಯೋಜನೆ, ಈಗ ನಿಮ್ಗೇನಾದರೂ ಪೆನ್ಷನ್ ಕೊಡಬೇಕು ನಾಳೆ ದಿನ, ಎಷ್ಟು ಜನಕ್ಕೆ ಕೊಡಬೇಕು, ಎಷ್ಟು ದುಡ್ಡು ಬಜೆಟಲ್ಲಿ ಇಡಬೇಕು, ಇವೆಲ್ಲ ಗೊತ್ತಾಗಬೇಕು. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಏನು ಸೌಲಭ್ಯ ಕೊಡ್ಬೋದು ಅಂತ ಯೋಚನೆ ಮಾಡಲಿಕ್ಕೆ ಮೊದಲನೇದಾಗಿ ನೀವೆಲ್ಲರೂ ನೋಂದಣಿ ಆಗಬೇಕು. ನೋಂದಣಿಯಿಂದ ಆ ನಂತರದ ಬೆನಿಫಿಟ್ಗಳು ಪ್ರತಿ ವರ್ಷದಲ್ಲಿ ನಿಮಗೆ ಬರ್ಬೋದು. 18ರಿಂದ 60 ವರ್ಷ ಒಳಗೆ ಯಾರಿದ್ದಾರೆ ಅವರು ನೋಂದಣಿ ಆದರೆ ಅವರಿಗೆ ಮುಂದೆ ಬೆನಿಫಿಟ್ ಏನು ಕೊಡಬೇಕು ಅನ್ನೋದು ಯೋಚನೆ ಮಾಡಲಿಕ್ಕೋಸ್ಕರ ಈಗ ಮೊದಲನೇ ಹಂತದಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡಲಾಗಿದೆ. ಅನೇಕರಿಗೆ ಈಗಲೇ ಸ್ಮಾರ್ಟ್ ಕಾರ್ಡ್ ನೀವು ಅರ್ಜಿ ನಮಗೆ ಕೊಟ್ಟಿದ್ದೀರಿ, ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ ಆಗ್ತಾ ಇದೆ. 1,000 ಬಂದಿದೆ ಅಷ್ಟೇ ನಮಗೆ ಸ್ಮಾರ್ಟ್ ಕಾರ್ಡ್ಗಳು. ನೀವಾಗಲೇ 5,000 ಅಪ್ಲಿಕೇಶನ್ ಕೊಟ್ಟಾಗಿದೆ, 1,000 ಸ್ಮಾರ್ಟ್ ಕಾರ್ಡ್ ಬಂದಿದೆ. ಅದನ್ನೀಗ ಎಲ್ಲ ವಲಯ ಹಂತದಲ್ಲಿ ಹಂಚ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ
ಈ ಆಗಸ್ಟ್ ತಿಂಗಳ ಒಳಗೆ ಇನ್ನೂ ಸ್ಮಾರ್ಟ್ ಕಾರ್ಡ್ಗಳು ಪ್ರಿಂಟಾಗಿ ಬರೋದಿದೆ. ಅದನ್ನು ನಿಮಗೆ ಹಂತದಲ್ಲಿ ಕೊಡ್ತೇವೆ. ಈಗ ಯಾರ ಹತ್ರ ಸ್ಮಾರ್ಟ್ ಕಾರ್ಡ್ ಇದೆ ಅವರಿಗೆ ಭವಿಷ್ಯ ನಿಧಿ, ವಂತಿಗೆ ಆಧಾರಿತ ಭವಿಷ್ಯ ನಿಧಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರು ಸ್ಮಾರ್ಟ್ ಕಾರ್ಡ್ ಮಾಡಿಲ್ವೋ ಅವರು ನಿಮ್ಮ ಸಂಘದವರ ಜೊತೆಗೆ ಇಲ್ಲ ನಮ್ಮ ಕಚೇರಿಯಿಂದ ಅರ್ಜಿ ತಗೊಂಡೋಗಿ ಫಿಲಪ್ ಮಾಡಿ ಆದಷ್ಟು ಬೇಗ ನಮಗೆ ಕೊಡಿ. ನಿಮಗೆ ಅರ್ಜಿಯ ಜೊತೆಗೆ ಏನು ಹೆಚ್ಚಿನ ಕೆಲಸ ಇಲ್ಲ. ಅರ್ಜಿ, ಒಂದು ಫೋಟೋ, ಅದರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕಿನ ಪ್ರತಿ ಇದ್ದರೆ ಕೊಡಿ. ಇಲ್ಲಾಂದರೆ IFSC ಕೋಡ್ ನಂಬರ್ ಬರಿಬೇಕಾಗ್ತದೆ. ಇಷ್ಟು ಕೊಟ್ಟರೆ ನೀವು ನಿಮ್ಮ ಅರ್ಜಿಯನ್ನು ನಾವು ಬೆಂಗಳೂರಿಗೆ ಕಳಿಸ್ತೇವೆ, ಅದು ನೋಂದಣಿ ಆಗ್ತದೆ. ಇದು ಮೊದಲನೇದು. ಇದರ ಜೊತೆಗೆ ಈಗ ಅಸಂಘಟಿತ ಕಾರ್ಮಿಕರು ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮಲ್ಲಿ ನೀವು ಎಲ್ಲರೂ ಟೈಲರ್ಸ್ ಇದ್ದೀರಿ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಅಥವಾ ಮನೆಯವರು ಡ್ರೈವರ್ಸ್ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಹೆಲ್ಪರ್ ಇರ್ಬೋದು, ಮೇಸ್ತ್ರಿ ಇರ್ಬೋದು, ಅಥವಾ ಏನಾರು ಪ್ಲಂಬರು, ಫಿಟ್ಟರು, ಹೆಲ್ಪರು ಈ ಥರ ಕೆಲಸನೂ ಮಾಡ್ತಿರೋರು ಇರ್ಬೋದು. ಅವರಿಗೆ ಸಹ ನಮ್ಮ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿ ಅಂತಿದೆ. ನೀವು ಯಾವುದಾದ್ರೂ ಈಗ ಆಧಾರ್ ಕಾರ್ಡ್ ಮಾಡ್ತಿರಲ್ಲ, ಎಲ್ಲಾದರೂ ಹೋಗಿ ಆಧಾರ್ ಕಾರ್ಡ್ ಸೆಂಟರ್ ಇದೆ, ಸಾಮಾನ್ಯ ಸೇವಾ ಕೇಂದ್ರ ಮಂಗಳೂರು ಇಂಥ ಸೆಂಟರ್ ಇದೆ. ಅಲ್ಲಿಗೆ ಹೋದರೆ ಕಟ್ಟಡ ಕಾರ್ಮಿಕರ ರಿಜಿಸ್ಟ್ರೇಷನ್ ಮಾಡ್ತಾರೆ, ನೋಂದಣಿ. ಯಾರಾದರೂ ಕಟ್ಟಡ ಕಾರ್ಮಿಕರಿದ್ದರೆ ಅವರು ಅಲ್ಲಿ ಹೋಗಿ ನೋಂದಣಿ ಮಾಡಿದರೆ ಅವರಿಗೆ ಅನೇಕ ಸೌಲಭ್ಯಗಳಿದೆ. ಬರೀ ಟೈಲರ್ ಫಾರ್ಮ್ ಒಂದು ಸ್ಮಾರ್ಟ್ ಕಾರ್ಡ್ ರೆಡಿ ಮಾಡಿ ಸುಮ್ಮನೆ ಕೂತ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ 60 ವರ್ಷ ಒಳಗಿನವರು ಕಟ್ಟಡ ಕಾರ್ಮಿಕರಿದ್ದರೆ ಅವರಿಗೆ ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿ. ಅದರಲ್ಲಿ ಹೆರಿಗೆ ಯೋಜನೆ ಇದೆ, ಭವಿಷ್ಯ ನಿಧಿ ಯೋಜನೆ ಇದೆ, ಪೆನ್ಷನ್ ಯೋಜನೆ ಇದೆ. ವಿದ್ಯಾಭ್ಯಾಸಕ್ಕೆ 1ನೇ ಕ್ಲಾಸಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ನಿಮಗೆ ಧನ ಸಹಾಯ ಬರುತ್ತೆ. ಅದರ ಜೊತೆಗೆ ಯಾವುದಾದ್ರೂ ಪ್ರಮುಖ ಕಾಯಿಲೆಗಳಾದರೆ ಅದಕ್ಕೆ ಧನ ಸಹಾಯ ಬರುತ್ತೆ. ಈ ಸ್ಕೀಮ್ ಇದೆ. ಇದನ್ನು ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಕಟ್ಟಡ ಕಾರ್ಮಿಕರಿದ್ದರೆ ಅದನ್ನು ಅಳವಡಿಸಿ. ಇನ್ನೊಂದು ಸ್ಕೀಮ್ ಇದೆ ಚಾಲಕರಿಗೆ. ವರ್ಷಕ್ಕೆ ನಾವು 400 ಜನಕ್ಕೆ ಪ್ರಥಮ ಚಿಕಿತ್ಸೆ ತರಬೇತಿ ಕೊಡ್ತೇವೆ. 400 ಡ್ರೈವರ್ಸ್. ಈ ಡ್ರೈವರ್ಸ್ ಯಾರಂದರೆ ಆಟೋ ರಿಕ್ಷಾ, ತ್ರಿಚಕ್ರ ವಾಹನ, ಈ 4 ಚಕ್ರ ವಾಹನ ಯಾವುದಾದ್ರೂ ಕಮರ್ಷಿಯಲ್ ವೆಹಿಕಲ್ ಆಗಿರಬೇಕು. ಖಾಸಗಿ ವಾಣಿಜ್ಯ ವಾಹನ ಯಾವುದೇ ಆಗಿರಬೇಕು, 2 ವೀಲರ್ ಆಗೋದಿಲ್ಲ. ಇಂಥ ಡ್ರೈವರ್ಸ್ ಯಾರಾದರೂ ಇದ್ದರೆ ಅವರು ಬಂದು ನಮ್ಮ ಹತ್ರ ಅರ್ಜಿ ಕೊಟ್ಟರೆ ಅವರಿಗೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಇಂಟಿಮೇಷನ್ ಕೊಡ್ತೇವೆ. 400 ಜನ ವರ್ಷಕ್ಕೆ ನಾವು ಮಾಡ್ತೇವೆ. ಹೋದ ವರ್ಷ 400 ಮೆಂಬರ್ಸ್ಗೆ ಮಾಡಿದ್ದೇವೆ. ಪ್ರಥಮ ಚಿಕಿತ್ಸಾ ತರಬೇತಿ. ಆಟೋ ಡ್ರೈವರ್ಸ್ ಯಾರಾದರೂ ಇರ್ತಾರೆ, ಟ್ಯಾಕ್ಸಿ ಡ್ರೈವರ್ಸ್ ಇರ್ತಾರೆ, ಅಂಥವ್ರಿಗೆ ಇದು ಸ್ಕೀಮ್ ಇದೆ. ಸ್ಕೀಮ್ ಪ್ರಾರಂಭವಾದಾಗ ನಿಮ್ಮ ಸಂಘಕ್ಕೆ ನಾವು ಇಂಟಿಮೇಷನ್ ಕೊಡ್ತೇವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು ಯಾರಾದರೂ ಡ್ರೈವರ್ಸ್ ಇದ್ದರೆ, ಫ್ರೆಂಡ್ಸ್, ರಿಲೇಟಿವ್ಸ್, ಅವರಿಗೆ ಈ ಸ್ಕೀಮ್ ಅನ್ವಯ ಆಗುತ್ತೆ. ಅದರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಅವರು ಹೋದ ವರ್ಷ ಪ್ರಾರಂಭ ಮಾಡಿದ್ದ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಒಂದಿದೆ. ಇದನ್ನು ಸಹ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನೀವು ಮಾಡಿಕೊಳ್ಬೋದು. 18ರಿಂದ 40 ವರ್ಷ ವಯಸ್ಸಿನವರು ಯಾರ್ಯಾರಿಗೆ ESI ಇಲ್ಲ, PF ಇಲ್ಲ, ಯಾವುದಾದ್ರು ಬೇರೆ ಕೆಲಸಕ್ಕೆ ಹೋಗ್ತಾರೆ, ಅವರು ಟೈಲರ್ಸ್ ಆಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಯಾವುದೇ ವೃತ್ತಿ ಆಗಿರ್ಬೋದು, ESI PF ಇಲ್ಲದೆ ಇರೋರು ಯಾರಿದ್ದಾರೋ ಅವರು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಪ್ರತಿ ತೊಗೊಂಡೋಗಿ. ಈಗ ಒಬ್ಬ 18 ವರ್ಷದ ಹುಡುಗ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಆಟೋ ಡ್ರೈವರ್ ಕೆಲಸ ಮಾಡ್ತೀನಿ ಅಂತಾನೆ ಅಂದರೆ ಅವನು ಬರೀ 55 ರೂಪಾಯಿ ತಿಂಗಳಿಗೆ ಕಟ್ಟಬೇಕು. ಆ ಪ್ರೈಮ್ ಮಿನಿಸ್ಟರ್ ಸ್ಕೀಮಲ್ಲಿ 55 ರೂಪಾಯಿ ಕಟ್ಟಿದರೆ ಪ್ರತಿ ತಿಂಗಳು ಅವನಿಗೆ 3000 ರೂಪಾಯಿ ಪೆನ್ಷನ್ ಬರುತ್ತೆ 60 ವರ್ಷ ಆದಮೇಲೆ. ನಮ್ದಲ್ಲ ಅಂತ ತಿಂಗಳಿಗೆ ಒಂದು 50 ರೂಪಾಯಿ, ಒಂದು ಚಹಾ ಕುಡಿದು ಒಂದು ದೋಸೆ ತಿಂದರೆ ಖಾಲಿ. 55 ರೂಪಾಯಿ ಅವನು ಕಟ್ಟಿದ ಅಂದರೆ ಅವನಿಗೆ 60ನೇ ವರ್ಷಕ್ಕೆ 3000 ರೂಪಾಯಿ ಪೆನ್ಷನ್ ಬರುತ್ತೆ ಅವನು ಇರುವ ತನಕ. ಆ ನಂತರ ಅವನ ಹೆಂಡತಿಗೆ, ಅವ್ರು ಯಾರು ನಾಮಿನಿ ಇದ್ದಾರೆ ಅವರಿಗೆ ಪೆನ್ಷನ್ ಬರುತ್ತೆ, ಫ್ಯಾಮಿಲಿ ಪೆನ್ಷನ್. ಅದಕ್ಕೋಸ್ಕರ ಆ ಸ್ಕೀಮ್ನೂ ಅಳವಡಿಸಿ. ಪ್ರಥಮವಾಗಿ ನನಗೆ ಇಲ್ಲಿ ಕರೆದಿದ್ದು ಟೈಲರ್ಸ್ ಬಗ್ಗೆ ಹೇಳಲಿಕ್ಕೆ. ಹಾಗಾಗಿ ಎಲ್ಲ ಟೈಲರ್ಸ್ ನೋಂದಣಿ ಅಂತೂ ಮಾಡ್ಕೊಳ್ಳಿ. ನೋಂದಣಿ ನಿಮಗೆ ಕಾರ್ಡ್ ಕೊಟ್ಟಾಗ 25 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಕಾರ್ಡಿಗೆ, ಅದು ನಾವು ಸರ್ಕಾರಕ್ಕೆ ಕಟ್ಟಲಿಕ್ಕಿದೆ. ನೋಂದಣಿ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಗೌರವಾನ್ವಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಬಪ್ಪನಾಡು ಗುತ್ತಿನಲ್ಲಿ ಪಟೇಲ್ ಭೋಜಶೆಟ್ಟಿ ಹಾಗೂ ಶ್ರೀಮತಿ ಸರೋಜಿನಿ ಶೆಟ್ಟಿ ಅವರ ಸುಪುತ್ರರಾಗಿ 18/10/1952ರಲ್ಲಿ ಜನಿಸಿ ಬಾಲ್ಯದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹಾಗೂ ಕಾಲೇಜು ಶಿಕ್ಷಣವನ್ನು ಮುಲ್ಕಿಯಲ್ಲಿ
ಗೌರವಾನ್ವಿತರು ಶ್ರೀಯುತ ಬಲ್ತಾಜ ಸಾಂಕ್ರೂಸ್ ಹಾಗೂ ಜಮ್ಮ ಸಂತಸ್ ದಂಪತಿಗಳ ಸುಪುತ್ರರಾಗಿ 12/4/1968ರಲ್ಲಿ ಜನಿಸಿರುವ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಾ ಪದವಿಯನ್ನು ಪಡೆದು ಹಾಗೂ ಚೆನ್ನೈನ KTKಯಲ್ಲಿ ಕೌನ್ಸಿಲಿಂಗ್ ತರಬೇತಿಯನ್ನು ಪಡೆದಿರುತ್ತಾರೆ. ಶ್ರೀಮತಿ ಸುನೀತಾ ಮೋದಿಯವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಬ್ಬ ಪುತ್ರನನ್ನು ಪಡೆದು ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ಸಮಾಜದಲ್ಲಿ ವೃದ್ಧರಿಗೆ, ಅನಾಥರಿಗೆ, ಅಶಕ್ತರಿಗೆ, ನಿರ್ಗತಿಕರಿಗೆ, ಮಾನಸಿಕವಾಗಿ ಬಳಲಿರುವವರಿಗೆ ಸದುಪಯೋಗವಾಗಲಿ ಎಂಬ ಸದುದ್ದೇಶದಿಂದ ಪತ್ನಿಯ ಸಹಕಾರದೊಂದಿಗೆ ಪಶ್ಚಿಮ ಪುನರ್ವಸತಿ ಕೇಂದ್ರ ಎಂಬ ವೃದ್ಧಾಶ್ರಮವನ್ನು 2010ರಲ್ಲಿ ಮಂಗಳೂರಿನ ಉಳ್ಳಾಲ ಸಮೀಪದ ಸೋಮೇಶ್ವರದಲ್ಲಿ ಸ್ಥಾಪಿಸಿರುತ್ತಾರೆ. ಆದಂಥ ಶ್ರೀಮತಿ ಪರಮೇಶ್ವರಿ ಇವರ ಬಗ್ಗೆ ಶ್ರೀಮತಿ ಪಾರ್ವತಿ ಲೋಕೇಶ್ ಮಾತುಗಳು. ಶ್ರೀಮತಿ ಪರಮೇಶ್ವರಿ ಆ್ಯಂಡ್ ಪದ್ಮಾವತಿ ಗೌರವಾನ್ವಿತರು ಉಳ್ಳಾಲ ಅಕ್ಕರೆಕೆರೆಯ ರಾಮಣ್ಣ ನೇಮು ಸಫಲ್ಯವರ ಸುಪುತ್ರಿಯಾಗಿ ಜನಿಸಿ ನಾರಾಯಣ ಸಫಲ್ಯವರ ಧರ್ಮಪತ್ನಿಯಾಗಿ 2 ಮಕ್ಕಳನ್ನು ಪಡೆದು ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಕಾರ್ಖಾನೆಯ ನೌಕರಳಾಗಿ ಬೀಡಿ ಕಾರ್ಮಿಕಳಾಗಿ ದುಡಿದು 1984ರಿಂದ ನಾಟಿ ವೈದ್ಯೆಯಾಗಿ ಪ್ರಸೂತಿ ತಜ್ಞೆಯಾಗಿ 1500ಕ್ಕೂ ಹೆಚ್ಚು ಯಶಸ್ವಿ ತೆರಿಗೆ ನಡೆಸಿ ಬಾಣಂತಿ ಹಾಗೂ ಮಗುವಿನ ಆರೋಗ್ಯ ಹಿತರಕ್ಷಣೆ ನಡೆಸಿರುತ್ತಾರೆ. ಉಳ್ಳಾಲದ ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರದ ವತಿಯಿಂದ ದಾದಿಯವರಿಗೆ ಹೆರಿಗೆ ತರಬೇತಿ ನೀಡಿ 8 ತಿಂಗಳಲ್ಲಿ 34 ಯಶಸ್ವಿ ತೆರಿಗೆ ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶಾಲು ಹೂ ನೀಡಿ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ತಮ್ಮ ಈ ಒಂದು ಸಿಸ್ಟಮ್ ಮಾತ್ರ ಅಲ್ಲ, ಯಾರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಎಲ್ಲರ ಸಹಕಾರ ಪಡೆದುಕೊಂಡು ತಮ್ಮಿಂದ ಆದಂಥ ಸೇವೆಯನ್ನು ಕಳೆದ ವರ್ಷ ಕೂಡ ಕೊಡಗಿನಲ್ಲಿ ಆದಂಥ ಸಂದರ್ಭ ಕೂಡ ಕೊಟ್ಟಿದ್ದೀರಿ. ಅದಲ್ಲದೆ ತಮ್ಮ ಯಾರಾದರೂ ತಮ್ಮ ಈ ಒಂದು ಕುಟುಂಬ ಸದಸ್ಯರ ರೀತಿಯಲ್ಲಿ ಏನು ಹೆಚ್ಚು ಕಮ್ಮಿ ಆದಾಗ ತಾವೆಲ್ಲ ಜೊತೆಯಾಗಿರೋದು ಕೂಡ ಅತ್ಯಂತ ಸಂತೋಷದ ವಿಚಾರ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಟೈಲರ್ಗೆ ಸಂಬಂಧಪಟ್ಟ ನಮ್ಮ ಟೈಲರ್ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಒಂದು ಗುರುತಿಸಿಕೊಳ್ಳುವಂಥ ವ್ಯಕ್ತಿತ್ವ ಮತ್ತು ಎಲ್ಲ ಸರ್ಕಾರ ಮತ್ತು ಅಧಿಕಾರಿಗಳು ಅಸೋಸಿಯೇಷನ್ ಟೈಲರ್ಗೆ ಏನು ಬೇರೆ ಬೇರೆ ಯೋಜನೆ ರೂಪಿಸಬೇಕೆಂಬ ಏನು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಏನು ಅವಕಾಶದ ಮಾಡಿಕೊಟ್ಟಿದ್ದಲ್ಲಿ ಅದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಯಾವ ನೀವು ಒಂದು ಕಾಲ ಅಸಂಘಟಿತವಾಗಿದ್ದರೆ ನಿಮ್ಮೆಲ್ಲರೂ ಕೂಡ ಒಂದು ಸಂಘಟನೆ ಮಾಡಿಕೊಂಡು ಆ ಒಂದು ವೇದಿಕೆ ಅಡಿಯಲ್ಲಿ ತಂದು ಅದರ ಮುಖಾಂತರ ಎಲ್ಲ ಸಮತೆ ಕೇಂದ್ರೀಕರಿಸಿಕೊಂಡು ಹಂತ ಹಂತವಾಗಿ ಬಹುಶಃ ಆ ಒಂದು ಭದ್ರತೆಯ ಏನಾದರೂ ಒಂದು ಸಣ್ಣ ಮಟ್ಟಿನ ಕಾರ್ಯಕ್ರಮ ಕೂಡ ಒಂದು ಯೋಜನೆ ಕೂಡ ರೂಪಿಸಲಿಕ್ಕೆ ಇದೆಲ್ಲ ಕೂಡ ಸಹಕಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಕಳೆದ ಒಂದು ತಿಂಗಳ ಹಿಂದೆ ನನ್ನ ಹತ್ರ ಬಹುಶಃ ನಮ್ಮ ಅಸೋಸಿಯೇಷನ್ ಅವರು ಹೇಳಿದ ಸಂದರ್ಭದಲ್ಲಿ ನನ್ನ ಕಚೇರಿಯಲ್ಲೇ ನಾನು ಲೇಬರ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನ್ ಮತ್ತು ಇನ್ನಿತ ಅಧಿಕಾರಿಗಳನ್ನು ಕರೆಸಿ ನಿಮ್ಮ ಅಸೋಸಿಯೇಷನ್ ಕರೆಸಿ ಬೆಂಗಳೂರಿನ ನನ್ನ ಕಚೇರಿ ಒಂದು ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ಅದನ್ನು ನಾವತ್ತು ತಂದಿದ್ದೆವು. ಒಂದು ಪ್ರಮುಖವಾದ ಬೇಡಿಕೆ ಯಾವುದಂತ ಹೇಳಿದರೆ ಭವಿಷ್ಯ ನಿಧಿಯನ್ನು ಆ ಒಂದು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡುವಂಥದ್ದು. ಎರಡನೇದು ಯಾವುದು ಅಂತ ಹೇಳಿದರೆ ಈಗೇನು 40 ವರ್ಷಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಅಡಿಯಲ್ಲಿ 40 ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಕಾರ್ಯ ಹಮ್ಮಿಕೊಂಡಾಗ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಬಂದು 40 ವರ್ಷಕ್ಕೆ ಮಾತ್ರ ಸೀಮಿತವಾಗಿದೆ. ಆ 40 ವರ್ಷಕ್ಕೆ ಸೀಮಿತ ಅದನ್ನು 55 ವರ್ಷಕ್ಕೆ ಮಾಡಬೇಕೆಂಬ ಬೇಡಿಕೆ ಏನಿದೆ ಇದರ ಬಗ್ಗೆ ಕೂಡ ಇವತ್ತು ಭಾಳಷ್ಟು ಅವತ್ತು ಚರ್ಚೆ ಆಯಿತು. ಭಾಳಷ್ಟು ಚರ್ಚೆ ಆದ ನಂತರ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ ಹತ್ರ ಕೇಳಿಕೊಂಡಿದ್ದರು. ನಾನು ಆ ಪ್ರೋಸೆಸ್ ಮಾಡ್ತೇನಂತೇಳಿ, ಉತ್ತಮವಾದ ಅಧಿಕಾರಿ ನನಗೆ ವಿಶ್ವಾಸದ ಕೆಲಸ ಮಾಡ್ತಾರಂತೇಳಿ ಅವತ್ತು ಮಂತ್ರಿ ಆಗಿದ್ದೆ. ಇವತ್ತು ಭಾಳ ಸಂತೋಷ, ಇವತ್ತು ನಮ್ಮ ಶಾಸಕರಿಗೆ ಮಾಜಿ ಮಂತ್ರಿ ಆಗಿದ್ದೇನೆ. ಈಗ ನಮಗೆ ಜಾಸ್ತಿ ಕೆಲಸ ಮಾಡ್ಬೋದು. ಬಹುಶಃ ಇಲ್ಲಿಯ ತನಕ ನಮಗೆ ಹೇಗಂತೇಳಿ ಅಧಿಕಾರಿ ಕೂತ್ಕೊಂಡಾಗ ನಮಗೆ ಕೆಲಸ ಮಾಡಬೇಕು ಹೊರತು ನಮಗೆ ಚರ್ಚೆ ಮಾಡಲಿಕ್ಕೆ, ನಮಗೆ ಬಹುಶಃ ಉತ್ತರ ಕೊಡಲಿಕ್ಕೆ ಹೊರತು ಪ್ರಶ್ನೆ ಕೇಳಲಿಕ್ಕಿಲ್ಲ. ನಮ್ಮ ಏನೇ ಹೆಚ್ಚು ಕಮ್ಮಿ ಇದು ಕೂಡ ಅದನ್ನು ಸಾಮರ್ಥ್ಯಸಿಕೊಳ್ಬೇಕು ಹೊರತು ಅದಕ್ಕೆ ನಮ್ಮ ಮೈನಸ್ ಪಾಯಿಂಟ್ ಇರಲಿಕ್ಕೆ ಆಗೋದಿಲ್ಲ. ಇವತ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಾಗ ಸ್ವರ್ಣ ಅವಕಾಶ ಸಿಕ್ಕಿದೆ. ನಾನು ಕೂಡ ಭಾಳಷ್ಟು ಆರಾಮದಲ್ಲಿದ್ದೇನೆ. ಎಲ್ಲ ನಿಮ್ಮ ಚರ್ಚೆ, ನಮ್ಮ ಬೇರೆಯವರ ಚರ್ಚೆ, ಇದನ್ನೆಲ್ಲ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಕಾಣುವಂಥ ಎಲ್ಲ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನ್ನ ಪ್ರಪ್ರಥಮ ಅಧಿವೇಶನವನ್ನು ಕೂಡ ನಾನು ಇವತ್ತು ಕಾಯ್ತಾ ಇದ್ದೇನೆ. ಯಾವಾಗ ಅಧಿವೇಶನ ಬರ್ತದೆ ಆ ಸಂದರ್ಭದಲ್ಲಿ ಅದನ್ನು ನಿಮ್ಮ ಈ ಗಮನವನ್ನು ಹೇಗೆ ನಾವು ಸರ್ಕಾರದ ಮುಂದೆ ಇಡಬೇಕಂತ. ದುರದೃಷ್ಟದ ನಮ್ಮ ಭಾಗ್ಯ ಅಂತ ಗೊತ್ತಿಲ್ಲ. ಕಳೆದ 1 ವರ್ಷದಲ್ಲಿ ಯಾವ ಪ್ರತಿಪಕ್ಷ ಸದಸ್ಯರು ಕೂಡ ನಿಮ್ಮ ಟೈಲರ್ ಅಸೋಸಿಯೇಷನ್ ಬಗ್ಗೆ ಒಂದೇ ಒಂದು ಪ್ರಶ್ನೆ ನಮ್ಮ ಅಸೆಂಬ್ಲಿಯಲ್ಲಿ ಕೇಳಿದ್ದು ನಾನು ಇಲ್ಲ. ಆದ ಕಾರಣ ಪ್ರತಿಪಕ್ಷ ನಿಮ್ಮ ಪರವಾಗಿ, ಯಾಕೆ ನಿಮಗೆ ಅಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಪರವಾಗಿ ಯಾರೊಬ್ಬರಲ್ಲಿ ನಿಮ್ಮ ಸಮಸ್ಯೆಗಳೊಬ್ಬರು ಮಾತಾಡೋರು ಆ ಸದನದಲ್ಲಿ ಇರಬೇಕು. ಆ ಒಂದು ಅವಕಾಶ ನಾನು ಬರೆದುಕೊಂಡು ನನ್ನ ಪ್ರತಿಯೊಂದು ಅಧಿವೇಶನ ಕೂಡ ಸಮರ್ಥವಾಗಿ ನಿಮ್ಮ ಸಮಸ್ಯೆಯನ್ನು ಸರ್ಕಾರದ ಮುಂದೆ ಇಡಲಿಕ್ಕೆ ನಾನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಒಬ್ಬ ಸೋದರನಾಗಿ ನಾನು ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವು ಇವತ್ತು ನನಗೆ ಭವಿಷ್ಯ ನಿಧಿ ಮತ್ತು ನಿಮ್ಮ 55 ವರ್ಷ ಮೇಲ್ಪಟ್ಟ ಸಂಬಂಧ ಇದೆ ಅದನ್ನೇ ಮುಂದುವರಿಸಿ ಹೋಗುವಂಥ ಅವಕಾಶ ಆಗುವ ಅಗತ್ಯ ಬಂದಲ್ಲಿ ಮತ್ತೆ ಉತ್ತಮವಾದ ಮೀಟಿಂಗನ್ನು ಮಾಡುವಂಥ ಒಂದು ಯೋಜನೆ ಕೂಡ ಹಮ್ಮಿಕೊಳ್ಳುವ. ಯಾರೇ ಬಹುಶಃ ಇವತ್ತು ನಮ್ಮ ಕಾರ್ಮಿಕ ಸಚಿವರಾಗಿದ್ದರೂ ಕೂಡ ಯಾವುದೇ ಅಧಿಕಾರ ಅದಕ್ಕೆಲ್ಲ ನಮಗೆ ಆತ್ಮೀಯರಾಗಿದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸುವಂಥ ಕೂಡ ಒಂದು ಜವಾಬ್ದಾರಿ ನಿಮ್ಮ ಜೊತೆ ನಾನು ವಹಿಸ್ಕೊಳ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಎಲ್ಲ ನಮ್ಮ ಟೈಲರ್ಸ್ ಮತ್ತು ಸದಸ್ಯರಿಗೆ ಹೇಳೋದಿಷ್ಟೇ, ಅತ್ಯಂತ ಸ್ವಾಭಿಮಾನದ ಮತ್ತು ಸ್ವಾವಲಂಬನೆಯ ಬದುಕಂತ ಹಮ್ಮಿಕೊಂಡು ಅತ್ಯಂತ ಗೌರವಪೂರಿತವಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಆ ಗೌರವಯುತವಾಗಿದ್ದುಕೊಂಡು ತಾವು ನಡ್ಕೊಂಡು ಬಂದಿದ್ದೀರಿ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವಂಥ ಎಲ್ಲ ವ್ಯವಸ್ಥೆ ತಾವು ಇವತ್ತು ಮಾಡುವಂಥ ಅವಕಾಶ ಇವತ್ತು ಬೇಕಾಗ್ತದೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾದ ಮಹತ್ವ ಕೊಡುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಬೇರೆ ಬೇರೆ ಯೋಜನೆ ಏನಿದೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ನಿಂತು ಚರ್ಚೆ ಮಾಡಿಕೊಂಡು ಹೋಗುವಂಥ ಅವಕಾಶ ಮಾಡುವ. ಉಲ್ಲಾಲ ಕ್ಷೇತ್ರ ಮುಂದಿನ ದಿನದಲ್ಲಿ ಅತ್ಯಂತ ಒಂದು ಬೆಲೆಯುವಂಥ ಕ್ಷೇತ್ರ ಆಗಿದೆ. ಇದಕ್ಕಾಗಿ ನಾನು ಉಲ್ಲಾಲವನ್ನು ತಾಲೂಕಾಗಿ ಇವತ್ತು ಪರಿವರ್ತನೆ ಮಾಡಿ ಉಲ್ಲಾಲ ತಾಲೂಕೇ ಇವತ್ತು ಘೋಷಣೆ ಆಗಿದೆ. ಇನ್ನು ಮುಂದಕ್ಕೆ ತಾಲೂಕು ಕಚೇರಿಯಲ್ಲಿ ಬರ್ತದೆ, ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರ್ತದೆ, RTO ಬರ್ತದೆ, ಕೋರ್ಟ್ ಬರ್ತದೆ, ಏನೆಲ್ಲ ಬಹುಶಃ ದೊಡ್ಡ 22 ಇಲಾಖೆಗಳಿದೆ. ಇದೇ ವ್ಯಾಪ್ತಿಯಲ್ಲಿ ಇವತ್ತು ಪ್ರಾರಂಭ ಆಗುವಂಥ ಅವಕಾಶ ಇವತ್ತು ಆಗುವಂಥದ್ದು. ನಿಮ್ಮ ನೀರಿಗೆ ಸಂಬಂಧಪಟ್ಟಾಗೆ 230 ಕೋಟಿ ಸ್ಯಾಂಕ್ಷನ್ ಮಾಡಿ ಶಾಶ್ವತವಾದ ಕುಡಿಯುವ ನೀರು ಮುಂದಿನ 2 ವರ್ಷದಲ್ಲಿ ಪ್ರತಿಯೊಂದು ಮನೆ ಕೂಡ ಮುಟ್ಟುವಂಥ ವ್ಯವಸ್ಥೆ ಇವತ್ತು ಜಾರಿಯಾಗಿದೆ. ಒಂದು ಡ್ಯಾಮ್ ಬೇಕು ನೀರಿಗೆ ಅದಕ್ಕೆ ಅದೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟ ದೀರ್ಘ ಎಲ್ಲಿ ಮಾತಾಡದೆ ನಿಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟಾಗ ನಾನು ಖಂಡಿತವಾಗಿ ಮುಂದೆ ಮಾತಾಡ್ತಂತ ಅಂತ ಹೇಳಿಕೊಳ್ತಾ, ಬಹುಶಃ ನಮ್ಮೆಲ್ಲ ಹಿರಿಯರಿದ್ದೀರಿ, ನಿಮ್ಮ ಸಲಹೆ ಸೂಚಿ ಯಾವುದಿದ್ರು ನಮ್ಗೆ ಕೊಡಿ, ನಾವು ಮುಂದೆ ನಿಂತು ನಮ್ಮ ಕೆಲಸ ನಾವು ಇವತ್ತು ಖಂಡಿತವಾಗಿ ಇವತ್ತು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಂಡು, ನೀವು ಅತ್ಯಂತ ಗಣ್ಯ 3 ಉತ್ತಮವಾದವರು ಕೂಡ ತಾವು ಇವತ್ತು ವ್ಯಕ್ತಿಗಳನ್ನ ಸನ್ಮಾನ ಮಾಡಿ ತಮ್ಮ ಯಾರು ಸಮಾಜ ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಗೌರವಿಸಿ ಇನ್ನಿತರ ಸಾಮಾಜಿಕವಾಗಿ ಕೆಲಸ ಮಾಡುವವರಿಗೆ ಒಂದು ಪ್ರೇರಣೆ ಶಕ್ತಿಯಾಗಿ ತಾವು ಇವತ್ತು ನಮ್ಮ ಪ್ರೇರಣೆಯ ಕಾರ್ಯಕ್ರಮ ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಿಮ್ಮ ಟೈಲರ್ ವೃತ್ತಿ ಜೊತೆಯಲ್ಲಿ ಕುಸುಮಾದೇವರಿಗೆ ಹೇಗೆ ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ ಅದೇ ರೀತಿ ಭಾಳಷ್ಟು ಕುಸುಮಾದೇವರಿಗೆ ಅಲ್ಲಿಯಲ್ಲಿ ಇವತ್ತು ಬರಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬೊಬ್ಬರು ಬಂದರೆ 10 ಜನರಿಗಾದರೂ ಕೂಡ ಕೆಲಸ ಕೊಡುವಂಥ ಒಂದು ಮನೋಭಾವ ಪ್ರತಿಯೊಬ್ಬರಿಗೆ ಆ ಧೈರ್ಯ ನಿಮಗೆ ಬರುವಂಥ ವಿಚಾರ ಆಗಲಿ ಅಂತ ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸಿ ಕ್ಷೇತ್ರ ಸಮಿತಿಯ ಸದಸ್ಯರಾದ
ಕೃಷ್ಣ ಅಮೀನ್ ಟೈಲರ್ ಹೇಳಿ ಮಂಗಳ ಹಾಸ್ಪಿಟಲ್ನ ಪಕ್ಕದಲ್ಲಿ ಅವರ ಒಂದು ಅಂಗಡಿ ಇದೆ. ಮೊನ್ನೆ ಮಧ್ಯಾಹ್ನವರೆಗೆ ಎಲ್ಲರೊಟ್ಟಿಗೆ ನಮ್ಮೊಂದಿಗೆ ಎಲ್ಲ ಮಾತನಾಡಿದಂಥ ಒಂದು ವ್ಯಕ್ತಿ ಸಾಯಂಕಾಲ ಆಗುವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಎಲ್ಲರಿಗೂ ನಮಗೆಲ್ಲರಿಗೂ ಕೂಡ ಅದೊಂದು ತುಂಬ ನಷ್ಟ ಅವರ ಮುಖಾಂತರ. ಯಾಕೆಂದರೆ ಕುಲಶೇಖರ ಅವರು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಸಂಘಟನೆಗೋಸ್ಕರ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಇದು NPSನ ಹಣ ಕಟ್ಟಲಿಕ್ಕೆ ಕೂಡ ಅವರೇ ಎಲ್ಲ ಸದಸ್ಯರಿಗೆ ಫೋನ್ ಮಾಡಿ ಅವರ ಅಂಗಡಿಗೆ ಕರೆಸಿ ಎಲ್ಲ ಕೆಲಸವನ್ನು ಅವರು ಗಂಡ ಹೆಂಡತಿ ಮಾಡ್ತಾಯಿದ್ರು. ಮೊನ್ನೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಭಗವಂತ ಅವರ ಆತ್ಮಕ್ಕೆ ಕೂಡ ಶಾಂತಿ ಕೊಡಲಿ. ಅದರಂತೆ ಅವರ ಕುಟುಂಬಸ್ಥರಿಗೆ ಕೂಡ ಆ ಒಂದು ಶಕ್ತಿಯನ್ನು ಕೊಡಲಿ. ಯಾಕೆಂದರೆ ತುಂಬ ದುಃಖದ ಮಾತೇನೆಂದರೆ 3 ಹೆಣ್ಣು ಮಕ್ಕಳು ಕಲಿತಾ ಇದ್ದಾರೆ ಕಾಲೇಜಿ, ಹಾಗೂ ಮನೆ ಕೂಡ ಮೊನ್ನೆ ಹೊಸ ಮನೆ ಕಟ್ಟಿದ್ದಾರೆ, ಅದರದ್ದು ಕೂಡ ಲೋನ್ ಉಂಟು. ಹಾಗೆ ತುಂಬ ಒಂದು ಆರ್ಥಿಕ ಇಕ್ಕಟ್ಟಿನಿಂದ ಇರುವಂಥ ಒಂದು ಸದಸ್ಯರು ಕೂಡ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಕಾರ್ಮಿಕ ಇಲಾಖೆಯ ನಮ್ಮ ವಿಲ್ಮಾ ಮೇಡಮ್ ಅವರಿಗೆ ನಾನು ಕೂಡಲೇ ಫೋನ್ ಮಾಡಿದ್ದೆ. ಯಾಕೆಂದರೆ ನಮ್ಮ ವಿಲ್ಮಾ ಮೇಡಮ್ ಕೂಡ ಕೃಷ್ಣ ಟೈಲರ್ ಅವರ ಅಂಗಡಿಯಲ್ಲೇ ತಮ್ಮ ಬಟ್ಟೆ ಹೊಲಿಸ್ತಾ ಇದ್ರು. ಹಾಗಾಗಿ ಅವರಿಗೊಂದು ಮಾಹಿತಿ ಕೊಟ್ಟಾಗ ಅವರು ಕೂಡಲೇ ಅವರ ಇಲಾಖೆಯಿಂದ ಕಾರ್ಮಿಕ ನಿರೀಕ್ಷಕರಾದ ವೀರೇಂದ್ರ ಕಂಬಾರ ಹಾಗೂ ನವೀನ್ ರವರನ್ನು ಕರ್ಕೊಂಡು ಕೂಡಲೇ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರ ಮಡದಿಗೆ ಸಾಂತ್ವನವನ್ನು ನೀಡಿ ಆ ನಂತರ ಹಾಸ್ಪಿಟಲ್ನ ಆಡಳಿತ ಮಂಡಳಿಯೊಂದಿಗೆ ಮಾತಾಡಿಕೊಂಡು ಅದರ ಏನು ಖರ್ಚುಂಟು ಅದನ್ನು ತಮ್ಮ ಮುಖಾಂತರ ಇಲ್ಲಾಂದರೆ ಆಸ್ಪತ್ರೆ ಮುಖಾಂತರ ಕಡಿಮೆ ಮಾಡಬೇಕಂತ ಹೇಳಿದಾಗ ಇವರ ಮಾತಿಗೆ ಹೋಗೊಟ್ಟು ಮೊನ್ನೆ ಹಾಸ್ಪಿಟಲ್ನವರು ಯಾವುದೇ ಒಂದು ಹಣವನ್ನು ತೆಕ್ಕೊಳ್ಳಿಲ್ಲ. ಇದಕ್ಕಾಗಿ ನಾನು ನನ್ನ ಹೃದಯಾಂತರಾಳದಿಂದ ವಿಲ್ಮಾ ಮೇಡಮ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಮಾತನ್ನು ಹೇಳುತ್ತಾ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ತೊಡಗಿಸಿಕೊಳ್ಳಿ. ಈಗಾಗಲೇ ಕ್ಷೇತ್ರ ಸಮಿತಿಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಪುತ್ತೂರಿನಲ್ಲಿ ಕೂಡ ಕಾರ್ಯಕ್ರಮ ಇತ್ತು. ಬಂಟ್ವಾಳ ಕ್ಷೇತ್ರದ ಪಾಣೇರು ವಲಯದಿಂದ ಇವತ್ತು ಬೆಳಿಗ್ಗೆ ಕೂಡ ಕಾರ್ಯಕ್ರಮ ಇತ್ತು, ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ. ಹಾಗಾಗಿ ಪ್ರತಿಯೊಬ್ಬ ಯಾರು ಸದಸ್ಯರು ಕೂಡ ಸ್ಮಾರ್ಟ್ ಕಾರ್ಡ್ ಅರ್ಜಿ ಫಿಲ್ಅಪ್ ಮಾಡಲಿಲ್ಲ, ಅವರೆಲ್ಲರೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅರ್ಜಿ ಫಿಲ್ಅಪ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಸರ್ಕಾರದಿಂದ ಏನು ನಮಗೆ ಸಿಗ್ತಾ ಇದೆ ಸ್ಮಾರ್ಟ್ ಕಾರ್ಡ್ ಅದನ್ನೊಂದು ಪ್ರತಿಯೊಬ್ಬ ಸದಸ್ಯರು ಪಡಿಬೇಕಾಗಿ ಕೇಳಿಕೊಳ್ತಾ, ಹಾಗೂ ಇಲ್ಲಿಗೆ ಯಾರಿಗೆ ಸ್ಮಾರ್ಟ್ ಕಾರ್ಡ್ ಬಂದಿದೆ ಅವರು ಪಡ್ಕೊಳ್ಳಿ.